ಟೀಸರ್ ನೆಕ್ಸ್ಟ್ ಲೆವೆಲ್ ಬರ್ತೀನಿ. ತುಂಬಾನೇ ಸರ್ಪ್ರೈಸಿಂಗ್ ಆಗಿತ್ತು. ಸೂಪರ್ ಇತ್ತು ಟೀಸರ್. ಸೂಪರ್ ಆತಂದು ಸಖತ್ ಬಂದಿದೆ. ಬಾರಿ ಶೋಕ ಆತಂದು. ಸೂಪರ್ ಉಂಡು. ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಆಗಿ ನೆಕ್ಸ್ಟ್ ಲೆವೆಲ್ ಟೀಸರ್ ಬಾರಿ ಎಡ್ಡೆ ಆತಂದು. ಸೊ ತುಳು ಟೀನ್ಸಿನ ಟೀಸರ್ ಟು ದಿ ಜಾಯಿಂಟ್ ಎಕ್ಸ್ಪೆಕ್ಟೇಷನ್ ಇತ್ತು ಒಂಜಿ ಡಿಫರೆಂಟ್ ಲೆವೆಲ್ ಇತ್ತು ಪನೋಲಿ. ತುಳು ಇಂಡಸ್ಟ್ರಿ ಫಸ್ಟ್ ಟೈಮ್ ಇಂಚಿನ ಟೀಸರ್ ರಿಲೀಸ್ ಮಾಡ್ತಿದ್ದಾರೆ. ಎಂಟ್ರಿ ಮಾತ್ರ ಸಖತ್ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ವರ್ಕ್ ಸೀನ್ ಓ ಮೈ ಗಾಡ್ ಸೀರಿಯಸ್ಲಿ ನಮ್ಮದಿಜ್ಜ ಇಂಚ ಬರ್ಪುನಂದು ಅದು ಬೇರೆ ಲೆವೆಲ್ ಆಗಿದೆ. ಅವು ದಾದಾನ ಗೊತ್ತಾಗ್ತಿ ದಾದಾನ ವಿಶೇಷತೆ ಒಂದೊಂದು ತೋಜು ನಾವು ಸ್ವಲ್ಪ ಡಿಫರೆಂಟ್ ಆಗಿ ಕಾಣ್ತದೆ. ಮುಂದಿನ ಸೀನ್ ಪೂರ ಫಸ್ಟ್ ಟೈಮ್ ಅಂತ ಒಪಿನಿಯನ್. ಎಂಟ್ರಿಯರ್ನ ಒಂಥರ ಬ್ಲಾಕ್ ಬಸ್ಟರ್ ಆದುಂಡು. ರೂಪೇಶ್ ಶೆಟ್ಟಿ ಅವರು ತುಂಬಾ ಸಖತ್ತಾಗಿ ಕಾಣ್ತಿದ್ದಾರೆ. ತಮಿಳ್ ಫಿಲ್ಮ್ ಮುಂದೆ ಬಂದಲ್ಲ ಅಂಚ ಒಂದು ಸಿನಿಮಾಟೋಗ್ರಫಿ ಲೆಕ್ಕ ಒಂದು ತೋಜು. ರೂಪೇಶ್ ಶೆಟ್ಟಿ ಎಂಟ್ರಿ ಮತ್ತೆ ಸುನಿಲ್ ಶೆಟ್ಟಿ ಎಂಟ್ರಿಗಳು ಬಹಳ ಚಂದ ಮಾಡಿದ್ದಾರೆ. ನೈಟ್ ಅರವಿಂದ್ ಬೋಲರ್ ಉಪ್ನಾಗ ಕಾಮಿಡಿ ಉಂಡು ಬಂದು ಹಾಕೊಂಡು ದೇವದಾಸ್ ಕಾಪಿಕಾಡ್ ಸರ್ ಇದು ಲುಕ್ ಒಂದು ಡಿಫರೆಂಟ್ ಆಗಿ ಈ ಟೀಸರ್ ನನಗೆ ಹೆಂಗ್ ಕಾಪುಂದು ಅದನ್ನ ಸಮಥಿಂಗ್ ಉಪ್ಪೊಡು ಬಾರಿ ಇಂಟ್ರೆಸ್ಟ್ ಆಗಿ ಉಂಟು ಈ ಮೂವಿ. ಅದನ್ನ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಉಂಟು. ಬಾರಿ ಕ್ಯೂರಿಯಾಸಿಟಿ ಅವನುಂಡು. ತುಂಬಾ ಕಾತರದಿಂದ ಕಾಯ್ತಾ ಇದ್ದೇವೆ. ಎಕ್ಸೈಟ್ಮೆಂಟ್ ಇಲ್ಲ ಫುಲ್ ಮೂವಿಗೆ ವೇಟ್ ಮಾಡ್ತಿಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ.